ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಡುಪಣಂಬೂರು ಬೆಳ್ಳಾಯರು ಉತ್ರಂಜೆ ಬಳಿ ದೈವಸ್ಥಾನದ ಲಕ್ಷಾಂತರ ಮೌಲ್ಯದ ಸೊತ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ದೈವಸ್ಥಾನದ ಮನೆಯ ಎದುರಿನ ಭಾಗದ ಬೀಗವನ್ನ ಒಡೆದು ನುಗ್ಗಿದ ಕಳ್ಳರು ದೈವದ ಸೊತ್ತುಗಳಾದ ಕಂಚಿನ ದೀಪ, ದೈವದ ಮಂಚ, ಪಂಜುರ್ಲಿ ಮೊಗ, 2 ಗ್ಯಾಸ್ ಸಿಲಿಂಡರ್, ಸ್ಟವ್, ಕಾಣಿಕೆ ಹಾಗೂ ದೈವದ ಪರಿಕರಗಳನ್ನು ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಮುಲ್ಕಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸಾಮಾನ್ಯದ ಬಂತೇರು ಸಾಮಾನ್ಯ ಅತ್ತನು ಸಾಮಾನ್ಯದ ಬಂತೇರು ಸಾಮಾನ್ಯ ಭಾಜನ ಮಾತಾಡ್ತೀನಿ ಗ್ಯಾಸ್ ಸಿಲಿಂಡರ್ ಕೊಂತಾರಾ ಖಾಲಿ ಬಾಕಿ ದೇವರ ಮುಡಿಪು ಒಬ್ಬರ ಇತ್ತಂತೆ ದೇವರನ್ನ ಮಾತ್ರ ಬಂದ್ರೆ ಬೇತೆ ಬೇತೆ ಮುಖ ಇಂಕ್ ನಾನು ಕಬಾಟಿ ಹಿಡಿದ್ರ ಚುಂಬು ಪುರ ದೇವರನ್ನ ಕೆಲಸ ಬರತಿನ ಮುಲ್ಲ ಇದು ಬೀಗ ಪಡೋದು